ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪ್ರೇಮ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಇವತ್ತಿನ ವಿಡಿಯೋ ಬಂದು ಕೊಳೆತ ತರಕಾರಿಗಳಿಂದ ಹಾಗೂ ಹಣ್ಣುಂಪಳಿಗಳಿಂದ ಯಾವ ರೀತಿ ಗೊಬ್ಬರವನ್ನು ತಯಾರಿ ಮಾಡೋದು ಅಂತ ಹೇಳಿ. ಈ ವಿಡಿಯೋವನ್ನು ದಯವಿಟ್ಟು ಕೊನೆಯ ತನಕ ನೋಡಿ, ಸ್ಕಿಪ್ ಮಾಡದೆ ನೋಡಿ. ತರಕಾರಿ ಸಿಪ್ಪೆಗಳಿಂದ ನಾವು ಯಾವ ಥರ ಗೊಬ್ಬರ ತಯಾರು ಮಾಡೋದು ಅಂತೇಳಿ ನಾನೀಗ ತೋರಿಸ್ತೇನೆ. ಇದು ತರಕಾರಿ ಬೀಟ್ರೂಟು ಮತ್ತು ಈರುಳ್ಳಿ, ಟೊಮೆಟೊ, ಮೆಣಸೆಲ್ಲ ಉಂಟು. ಇದರ ಸಿಪ್ಪೆನೆಲ್ಲ ಬೀಟ್ರೂಟ್ ಸಿಪ್ಪೆಲ್ಲ ಬಿಸಾಕಬೇಡಿ, ಈರುಳ್ಳಿ ಸಿಪ್ಪೆಯನ್ನು ಕೂಡ ಬಿಸಾಕಬೇಡಿ. ಕೊಳೆತೋದ ಮೆಣಸು ಆಗಲಿ ಕೊಳೆತೋದ ಟೊಮೆಟೊ ಆಗಲಿ ಬಿಸಾಕ್ಲಿಕ್ಕೆ ಹೋಗಬೇಡಿ. ಅದನ್ನು ನೀವು ಗೊಬ್ಬರವನ್ನು ತಯಾರು ಮಾಡ್ಬೋದು. ಅದರಲ್ಲಿ ಇದು ಯಾವ ರೀತಿ ತಯಾರು ಮಾಡೋದು ಅಂತ ಹೇಳ್ತೇನೆ. ಈಗ ನಾನು ಆಲ್ರೆಡಿ ಇಲ್ಲಿ ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೇನೆ. ಇದು ಈರುಳ್ಳಿದ್ದು ಸಿಪ್ಪೆ, ಮೆಣಸು, ಟೊಮೆಟೊದ್ದು ಕಟ್ ಮಾಡಿದ್ದು, ಮತ್ತು ಇದು ಬೀಟ್ರೂಟಿದ್ದು, ಇದೆಲ್ಲ ಸಿಪ್ಪೆಯನ್ನು ನಾನು ತೆಗೆದಿಟ್ಕೊಂಡಿದ್ದೇನೆ. ಇದಕ್ಕೆ ಇನ್ಯಾವುದೆಲ್ಲ ಬೇಕು ಅಂತೇಳಿ ನಾನೀಗ ತೋರಿಸ್ಕೊಡ್ತೇನೆ. ನಾವು ಗೊಬ್ಬರ ತಯಾರಿ ಮಾಡಬೇಕಾದ್ರೆ ಮೈನ್ ನಮಗೆ ಬೇಕಾದ್ದು ಸೆಗಣಿ ಇಲ್ಲದಿದ್ದರೆ ಗೊಬ್ಬರ ತಯಾರು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸೆಗಣಿ ಮೈನ್ ಬೇಕು. ಅದಕ್ಕೆ ಈ ಸೆಗಣಿಯನ್ನು ಒಂದು ಪಾತ್ರೆಯಲ್ಲಿ ಹಾಕಿ, ಒಂದು ದೊಡ್ಡ ಪಾತ್ರೆ ಸಾಕು, ಒಂದು ಬಕೆಟ್ ಥರ ಇದ್ದರೆ ಸಾಕು. ಆ ಬಕೆಟಿನೊಳಗೆ ಇದನ್ನು ಹಾಕಬೇಕು. ಹಾಕಿ ಆದಮೇಲೆ ಈ ತರಕಾರಿ ಸಿಪ್ಪೆಗಳನ್ನೆಲ್ಲ ಅದಕ್ಕೆ ಮಿಕ್ಸ್ ಮಾಡಬೇಕು. ತರಕಾರಿ ಸಿಪ್ಪೆಗಳನ್ನೆಲ್ಲ ಈ ಥರ ಹಾಕಬೇಕು. ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಬಕೆಟಲ್ಲಿ ತುಂಬಿಸಿಡಬೇಕು. ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೇನೆ. ಸೆಗಣಿಯನ್ನು ತೋರಿಸ್ತೇನೆ. ಅದನ್ನು ನೋಡಿ, ಇಲ್ಲಿ ಸೆಗಣಿ ತಯಾರಿ ಮಾಡಿಟ್ಟದ್ದು. ಇದಕ್ಕೆ ಒಂದು ಬಕೆಟ್ ತಗೊಂಡಿದ್ದೇನೆ. ತಗೊಂಡು ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ, ನಾನು ಇದಕ್ಕೆ ತರಕಾರಿ ಸಿಪ್ಪೆಯನ್ನೆಲ್ಲ ಹಾಕಿ ನಾನು ಇದು ಮಿಕ್ಸ್ ಮಾಡಿ ಇಟ್ಟುಕೊಂಡದ್ದು. ನಾನು ಆಲ್ರೆಡಿ ಸೆಗಣಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಈ ಥರ ಸೆಗಣಿ ಬೇಕು. ಸರಿ ಮಿಕ್ಸ್ ಮಾಡಬೇಕು. ಸೊಪ್ಪುಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ನಂತರ ಅದಕ್ಕೆ ನನಗೆ ಜೋಳ ತೆಗೆದು ಅದರ ಎಲೆ ಥರ ಇರ್ತದಲ್ಲ ಅದನ್ನು ಸಹ ಹಾಕ್ತೇನೆ. ಅದಕ್ಕೆ ನೋಡಿ ಹಾಕಿದ್ದೇನೆ. ಹಾಕಿ ಸರಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಸೆಗಣಿಗುಂಟಲ್ಲ, ಯಾವುದೇ ಥರದ ತರಕಾರಿದು ಸಿಪ್ಪೆ ಆಗಲಿ ಅಥವಾ ಹಣ್ಣು ಹಂಪಲಾಗಲಿ ಯಾವುದೇ ಆಗಲಿ ಕೊಳೆತೋದನ್ನು ಹೀಗೆ ಸೆಗಣಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಸರಿಯಾಗಿ ಅದು ಕರಗಿ ಹೋಗ್ತದೆ, ಗೊಬ್ಬರವಾಗಿ ತಯಾರಿ ಆಗ್ತದೆ. ನಂತರ ಇದು ಈ ಥರ ಮಿಕ್ಸ್ ಮಾಡಿ 1 ತಿಂಗಳಾದ ಮೇಲೆ ಕಡಲೆ ಹಿಂಡಿ ಅಂತ ಹೇಳ್ತೇವೆ ನಾವು. ಕಡಲೆ ಹಿಂಡಿ ನೋಡಿ, ಈ ಥರ ಇರ್ತಾರೆ ನೋಡಿ, ಕಡಲೆ ಹಿಂಡಿ ಈ ಥರ ಇರ್ತದೆ ನೋಡಿ, ಕಡಲೆ ಹಿಂಡಿ ಅಂತ ಹೇಳೋದು ಇದಕ್ಕೆ. ಇದನ್ನು 1 ತಿಂಗಳಾದ ಮೇಲೆ ಇದಕ್ಕೆ ಇಷ್ಟು ಸೆಗಣಿಗೆ 1 ಕೆ ಜಿ ಕಡಲೆ ಹಿಂಡಿ ಹಾಕಬೇಕು. ಈ ಥರ ಹಾಕಿ ನಾನೀಗ ಸ್ಯಾಂಪಲಾಗಿ ತೋರಿಸೋದು. ಸ್ವಲ್ಪ ಹಾಕಿ ಈ ಥರ ಹಾಕಿ ಸರಿ ಮಿಕ್ಸ್ ಮಾಡಿ ಇಡಬೇಕು. ಇದು 1 ತಿಂಗಳು ಹೀಗೇ ಇರಬೇಕು. ಎಂತಾಗೋದಿಲ್ಲ, ಸೆಗಣಿ ಗೊಬ್ಬರ ಎಂತಾಗೋದಿಲ್ಲ. ಎಷ್ಟು ದಿವಸ ಆದರೂ ಕೂಡ ಈ ಥರ ಇರಬೇಕು. ಇದಾದಮೇಲೆ ಈ ಸೆಗಣಿ ತಯಾರಿ ಆದಮೇಲೆ ನಿಮಗೆ ಯಾವುದೇ ಗಿಡ ಬೇಕಾದರೂ ಹಾಕ್ಕೊಳ್ಬೋದು. ಈ ಗೊಬ್ಬರವನ್ನು ಹೂವಿನ ಗಿಡ ಆಗಲಿ ಅಥವಾ ಅಡಿಕೆ, ತೆಂಗು ಅಥವಾ ನೀವು ಯಾವುದೇ ಗಿಡವನ್ನು ಇಟ್ಟರೂ ಕೂಡ ಅದಕ್ಕೆ ಈ ಗೊಬ್ಬರವನ್ನು ನಾವು ಉಪಯೋಗಿಸ್ಕೊಳ್ಬೋದು. ನಮಗೆ ಅಟ್ಟಿ ಗೊಬ್ಬರ ಸಿಗೋದಿಲ್ಲಲ್ಲ, ಮನೆಯಲ್ಲಿ ದನ ಇರೋದಿಲ್ಲ. ಅದಕ್ಕಾಗಿ ನಾವೊಂದು ಕೆಲಸ ಮಾಡಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ಥರ ಗೊಬ್ಬರ ತಯಾರು ಮಾಡೋದು ಅಂತೇಳಿ. ನೀವು ಕೂಡ ಮನೆಯಲ್ಲಿ ಇದೇ ಥರ ಗೊಬ್ಬರವನ್ನು ತಯಾರು ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.